ಹೇಗಿದೆ? ತುಂಬಾನೇ ಚೆನ್ನಾಗಿದೆ, ಎಲ್ಲರೂ ಒಂದ್ಸತಿ ನೋಡ್ಲೇಬೇಕು. ಫಸ್ಟ್ ಹಾಫ್ಗೆ ಫಸ್ಟ್ ಹಾಫ್ಗಿಂತ ಸೆಕೆಂಡ್ ಹಾಫ್ ತುಂಬಾ ಚೆನ್ನಾಗಿದೆ. ಅಲ್ಲ ಫಸ್ಟ್ ಕಾಂತಾರ ಇದು ಡಿಫ್ರೆಂಟ್, ತುಂಬಾ ಡಿಫ್ರೆಂಟ್. ಎಲ್ಲರೂ ಬಂದು ಇಲ್ಲಿ ನೋಡ್ಬೇಕು. ಯಾರು ಪೈರಸಿಗೆ ಹೆಲ್ಪ್ ಮಾಡಬೇಡಿ, ಸ್ಪಾಯ್ಲರ್ ಮಾಡಬೇಡಿ. ಥ್ಯಾಂಕ್ ಯು. ಕಾಂತಾರ 1 ಫಸ್ಟ್ ಇದು ತುಂಬಾನೇ ಚಂದ ಇತ್ತು, ಅದಕ್ಕಿಂತಲೂ ಇದು ಸೂಪರ್ ಉಂಟು. ಕಾಂತಾರ 1ನಲ್ಲಿ ಸಾಮಾನ್ಯ ಈ ಸೆಟ್ಟಿಂಗ್ ಎಲ್ಲ ಅದಕ್ಕಿಂತಲೂ ಅಲ್ಟಿಮೇಟ್ ಬಂದಿದೆ. ನಮಗೆ ಈ ರಾಜಮೌಳಿ ಮತ್ತು ಈ ಹಾಲಿವುಡಲ್ಲಿ ಬರತಕ್ಕಂಥ ಮೂವಿ ಟೈಪಲ್ಲಿ ಒಂದು ಕೋಸ್ಟಲ್ ಏರಿಯಾದಲ್ಲಿ ಒಳ್ಳೆ ಡೈರೆಕ್ಟರ್ ಆಗಿ ಸೂಪರ್ ಆಗಿ ಮೂಡಿ ಬಂದಿರತಕ್ಕಂಥದ್ದು ಅಲ್ಟಿಮೇಟ್ ಆಗಿದೆ. ಖಂಡಿತ ಇದು ಯಶಸ್ಸು ಕಂಡೇ ಕಾಣ್ತದೆ. 100 ದಿನ ಹೋಗಬೇಕು. ಜೈ ಕಾಂತಾರ. ಚಂದ ಇತ್ತು. ಏನು ಫಸ್ಟಿಗಿಂತ ಇದೇ ಸ್ವಲ್ಪ ಚಂದ ಇತ್ತು. ಅದಕ್ಕಿಂತ ಇದು ತುಂಬ ಚೆನ್ನಾಗಿ ಆಗಿದೆ, ಮತ್ತೆ ತುಂಬ ಒಳ್ಳೆ ಸೆಟ್ಟಿಂಗ್ಸ್ ಕೂಡ ಮಾಡಿದ್ದಾರೆ. ಚೆನ್ನಾಗಿದೆ. ಓಕೆ, ಮೂವಿ ಅಂತಂದರೆ ಸೆಕೆಂಡಿಂದ ಫಸ್ಟ್ ಸಖತ್ತುಂಟು. ಮಾತ್ರ ತುಂಬ ಎಕ್ಸ್ಪೆಕ್ಟ್ ಮೀರಿದು ಒಂದು ಬಾಹುಬಲಿ ರೇಂಜಿಗೆ ಆ ಟೈಪಲ್ಲಿ ಮೂವಿ ಕೊಟ್ಟಿರು. ಒಳ್ಳೆ ಫೈಟಿಂಗ್ ಸೀನ್ ಎಲ್ಲ ಅದೇ ಥರ ಉಂಟು. ಓಕೆ, ಎಲ್ಲರೂ ಬಂದು ನೋಡ್ಬೋದು. ಅಂದರೆ ನಮಗೆ ಇನ್ನೊಮ್ಮೆ ನೋಡೋ ಅಂತ ಆಗ್ತದೆ. ಆ ಟೈಪಲ್ಲಿ ಮೂವಿ ಕೊಟ್ಟಿರು ಅಷ್ಟೇ.